ಯತಿಕಾರ್ಪ್ ಸಂಸ್ಥೆಯ ವತಿಯಿಂದ ನಡೆದ ಕ್ಯಾಂಪಸ್ ಟು ಕಾರ್ಪೊರೇಟ್ 1 ವಾರಗಳ ವಿಶೇಷ ವಿಚಾರ ಸಂಕಿರಣ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಮಂಗಳೂರಿನ ಸ್ಕೌಟ್ ಆಂಡ್ ಗೈಡ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ತರಬೇತಿ ಕೇಂದ್ರದ ಸಭಾಂಗಣದಲ್ಲಿ ನೆರವೇರಿತು. ಸಮಾರೋಪ ಸಮಾರಂಭವನ್ನು ಮಂಗಳೂರು ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಕುಲಪತಿ ಫಾದರ್ ಡಾ ಪ್ರವೀಣ್ ಮಾರ್ಟಿಸ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಇತರ ಗಣ್ಯರು ಸೇರಿ ದೀಪ ಪ್ರಜ್ವಲಿಸಿ ಆರಂಭಿಸಿದರು. ಎಐ ಟೆಕ್ನಾಲಜಿಯನ್ನು ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ಮಹತ್ತರ ಅಭಿಯಾನ ಕೈಗೊಂಡಿರುವ ಮಂಗಳೂರಿನ ಯತಿಕಾರ್ಪ್ ಐಟಿ ಸೊಲ್ಯೂಷನ್ ಸಂಸ್ಥೆ ಬಿಸಿನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳನ್ನು ಭರ್ತಿಗೊಳಿಸಿದ್ದು, ಪಿಲಿಕುಳದ ಭಾರತ ಸ್ಕೌಟ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ 59 ಮಂದಿಗೆ ಹುದ್ದೆಗಳ ಆಫರ್ ಲೆಟರ್ ವಿತರಣೆ ಮಾಡಿದ್ರು. 40 ದಿನಗಳ ತರಬೇತಿ ಸಹಿತ ವರ್ಷಕ್ಕೆ 3.5 ಲಕ್ಷ ವೇತನ ಪ್ಯಾಕೇಜ್ ಜೊತೆಗೆ ಯತಿಕಾರ್ಪ್ ಸಂಸ್ಥೆಯು 100ಕ್ಕೂ ಹೆಚ್ಚು ಮಂದಿಯನ್ನ ಬಿಸಿನೆಸ್ ಡೆವಲಪರ್ ಆಗಿ ನೇಮಕಾತಿ ಮಾಡಿಕೊಳ್ತಾ ಇದೆ. 1000ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದು, ಅದರಲ್ಲಿ ಆನ್ಲೈನ್ ಇಂಟರ್ವ್ಯೂ, 1 ವಾರದ ತರಬೇತಿ ಬಳಿಕ 100 ಮಂದಿಯನ್ನ ಆಯ್ಕೆ ಮಾಡಲಾಗಿತ್ತು. ಇದೀಗ 59 ಮಂದಿಯನ್ನ ಉದ್ಯೋಗಕ್ಕೆ ಆಯ್ಕೆ ಮಾಡಿದ್ದು, 2 ತಿಂಗಳ ತರಬೇತಿ ಬಳಿಕ ಪೂರ್ಣಾವಧಿಗೆ ಕಚೇರಿಯಲ್ಲಿದ್ದು ಕೆಲಸ ಮಾಡಬೇಕಾಗತ್ತೆ. 1 ವಾರದ ತರಬೇತಿಯ ಬಳಿಕ ನಡೆದ ಸಮಾರೋಪ ಕಾರ್ಯಕ್ರಮದಲ್ಲಿ 59 ಮಂದಿಗೆ ಉದ್ಯೋಗದ ಜಾಬ್ ಕಾರ್ಡ್ ನೀಡಲಾಯಿತು. ಈ ವೇಳೆ ಮಂಗಳೂರು ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಸಂಸ್ಥೆಯ ನೂತನ ಯತಿಕಾರ್ಪ್ ಅಪ್ಲಿಕೇಶನ್ ಲೋಕಾರ್ಪಣೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ವಿಜಯ ಕರ್ನಾಟಕ ರೆಸ್ಪಾನ್ಸ್ ವಿಭಾಗದ ಸಹಾಯಕ ಮಹಾಪ್ರಬಂಧಕ ರಾಮಕೃಷ್ಣ ಅಡಿ, ಸ್ವಸ್ತಿಕ್ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥ ಡಾ ರಾಘವೇಂದ್ರ ಹೊಳ್ಳ, ಯತಿಕಾರ್ಪ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಯತೀಶ್ ಕೆಎಸ್, ಕಾರ್ಯಾಗಾರದ ಮಾಹಿತಿದಾರೆ ಸೌಜನ್ಯ ಹೆಗ್ಡೆ, ಪ್ರೀತಂ ಪೊನ್ನಪ್ಪ ಮತ್ತಿತರರು ಉಪಸ್ಥಿತರಿದ್ದರು. It's not just about what you build, it's about who you build it for. In 2014, our journey began as Padma Shri IT Solution with a simple mission to earn trust. From a small town of Beltangadi, we delivered reliable IT services to those who needed it the most. A year later, we expanded that trust, protecting what matters most through our surveillance solutions. ಇವತ್ತು ಭಾಳಷ್ಟು ಹೆಮ್ಮೆ ಆಗ್ತಾ ಇದೆ ನನಗೆ. ಯಾಕೆಂದರೆ ನಾನು ಯಾವಾಗಲೂ ಹೇಳೋದುಂಟು, ಆಂಟ್ರಪ್ರಿನರ್ಶಿಪ್ ಅಥವಾ ಸ್ಟಾರ್ಟಪ್ ಮಂಗಳೂರಲ್ಲಿ ಯಾಕೆ ನಡೀತಾ ಇಲ್ಲ ಅಂತ. ಅದಕ್ಕೆ ಇವತ್ತಿಗೆ ನಮಗೆ ಒಂದು ಉತ್ತರ ಸಿಕ್ಕಿದೆ. ಮಿಸ್ಟರ್ ಯತೀಶ್ ಅವರು ಬೆಳ್ತಂಗಡಿಯಿಂದ ಬಂದು ಇಲ್ಲಿ ಮಂಗಳೂರಲ್ಲಿ ಅವರು ಸಂಸ್ಥೆ ಬೆಂಗಳೂರಲ್ಲಿ ಇದ್ದರೂ ಕೂಡ ಇಲ್ಲಿ ಮಂಗಳೂರಲ್ಲಿ ಅವರ ಈ ಒಂದು ಸಂಸ್ಥೆಯ ಮುಖಾಂತರ ಹೇಗೆ ಮಂಗಳೂರನ್ನು ಪ್ರಪಂಚಕ್ಕೆ ಅಥವಾ ದೇಶಕ್ಕೆ ಹೇಗೆ ಬೆಳಗಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಅತೀವ ಸಂತೋಷ ಆಗ್ತದೆ. ಎಲ್ಲರೂ ಸೇರಿ ನಾವು ಅವರನ್ನು ಅಭಿನಂದಿಸೋಣ. ನಾವು ಯಾವಾಗಲೂ ಅವರು ಹೇಳಿದಾಗೆ ಮಂಗಳೂರಲ್ಲಿ ಬೇಕಾದಷ್ಟು ಶಿಕ್ಷಣ ಸಂಸ್ಥೆಗಳಿವೆ, ಮೆಡಿಕಲ್ ಕಾಲೇಜುಗಳಿವೆ, ಬ್ಯಾಂಕ್ಗಳು ಕೂಡ ಇಲ್ಲೇ ಸ್ಥಾಪನೆ ಆದವು. 5 ಬ್ಯಾಂಕ್ಗಳು ಕೂಡ ಇಲ್ಲಿ ಸ್ಟಾರ್ಟಪ್ ಮುಖಾಂತರ ಸ್ಥಾಪನೆಯಾದ ಸಂಸ್ಥೆಗಳು. ಆದರೆ ಕಳೆದ ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಮಂಗಳೂರಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲೇ ನೆಲೆಸಲಿಕ್ಕೆ ಒಂದು ರೀತಿಯ ಉದ್ಯಮವನ್ನು ತಯಾರಿಸಿದ್ದು ಭಾಳಷ್ಟು ಕಡಿಮೆ. ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕಲೀಲಿಕ್ಕೆ ಬರ್ತಾರೆ, ಆದರೆ ಇಲ್ಲಿ ಕಲಿತು ಆದ ನಂತರ ಒಂದೇ ಬೆಂಗಳೂರಿಗೆ ಅಥವಾ ಮುಂಬೈಗೆ ಅಥವಾ ದಿಲ್ಲಿಗೆ ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗೋದುಂಟು. ಯಾಕೆ ನಾವು ಮಂಗಳೂರಲ್ಲೇ ಇರಬಾರದು? ಮಂಗಳೂರು ಇಷ್ಟು ಒಂದು ಒಳ್ಳೆಯ ಜಾಗ, ಈಗಾಗಲೇ ಸೇಫೆಸ್ಟ್ ಸಿಟಿ ಅಂತ ನಾವು ಕರೀತಾ ಇದ್ದೇವೆ. ಅದೇ ರೀತಿ ಒಂದು ಕ್ಲೀನೆಸ್ಟ್ ಸಿಟಿ ಆದರೆ ಮಂಗಳೂರಲ್ಲಿ ಇಷ್ಟು ಒಳ್ಳೆಯ ಜಾಗ ಇರಬೇಕಾದ್ರೆ ಯಾಕೆ ನಮ್ಮ ವಿದ್ಯಾರ್ಥಿಗಳು ಇಲ್ಲೇ ಕೆಲಸ ಮಾಡಿ ಅವರ
ಕುಟುಂಬದ ಜೊತೆಯಲ್ಲಿ ಇಲ್ಲಿ ಇರಬಾರದು. ಅದೊಂದು ಪ್ರಶ್ನೆ ಇರಬೇಕಾದ್ರೆ ಮಿಸ್ಟರ್ ಯತೀಶ್ ಅಂತ ಹಳ್ಳಿಯಿಂದ ಬಂದ ಭಾಳಷ್ಟು ಯುವಕರು ನಮಗೆ ಇಲ್ಲಿ ಬೇಕಾಗಿದೆ. ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಒಂದು ಸಂಸ್ಥೆ ಏನು ಕೆಲಸ ಕಾರ್ಯ ಮಾಡ್ತದ ಅದು ಮಾತ್ರ ಶಾಶ್ವತವಾಗಿ ಉಳಿತದಂತೆ. ಬಹುಶಃ ಯತೀಶ್ರವರು ಮಾಡುವಂಥ ಈ ಕೆಲಸ ಕಾರ್ಯ ಎಷ್ಟರವರೆಗೆ ಸೂರ್ಯಚಂದ್ರ ಶಾಶ್ವತವಾಗಿದ್ದಾನ ಅಷ್ಟರವರೆಗೆ ಈ ತುಳುನಾಡಿನ ಮಣ್ಣಿನಲ್ಲಿ ತಾವು ಶಾಶ್ವತವಾಗಿ ಉಳಿತದೆ ಎಂಬ ಮಾತನ್ನು ಹೇಳುತ್ತಾ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. 2014ನೇ ಇಸವಿಯಲ್ಲಿ ಆರಂಭವಾದಂಥ ತಮ್ಮ ಸಂಸ್ಥೆ ಪ್ರಗತಿಯ ಹಾದಿಯನ್ನಿಟ್ಕೊಂಡು ಇವತ್ತು ಯಶಸ್ಸಿನ ಹಾದಿಯಲ್ಲಿದೆ. ಇದು ಖಂಡಿತವಾಗಿಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆ ತರುವಂಥ ವಿಚಾರ ಎಂಬ ಮಾತನ್ನು ಹೇಳುತ್ತಾ, ಬಹುಶಃ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾಕಾಶಿ, ಸರಿಸುಮಾರು 150 ಫಸ್ಟ್ ಗ್ರೇಡ್ ಕಾಲೇಜ್ಗಳು ಇರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ, ಸರಿಸುಮಾರು 14 ಇಂಜಿನಿಯರಿಂಗ್ ಕಾಲೇಜ್ಗಳು ಇರುವಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ, ಸರಿಸುಮಾರು 8 ಮೆಡಿಕಲ್ ಕಾಲೇಜ್ಗಳು ಇರುವಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 1 ಕಿಲೋಮೀಟರ್ ರೇಡಿಯಸ್ ವ್ಯಾಪ್ತಿಯಲ್ಲಿ 3 ಮೆಡಿಕಲ್ ಯೂನಿವರ್ಸಿಟಿಗಳಿರುವಂತಹ ಜಿಲ್ಲೆ. ಆ್ಯಂಡ್ ಇಡೀ ಏಷ್ಯಾದಲ್ಲಿ ಯಾವುದಾದ್ರಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಯಾವತ್ತೂ ನಾವು ಒಂದು ವಿಚಾರಗಳನ್ನು ಆಲೋಚನೆ ಮಾಡಬೇಕು. ಅದರಲ್ಲಿ ಕೂಡ ಹಲವಾರು ಬಾರಿ ನಮ್ಮ ಹಿರಿಯರು ಹೇಳಿದಂಥ ಮಾತುಗಳು ಕೂಡ ಇದೆ. ನಾವು ಯಾವತ್ತೂ ಹೇಳಿದಂಥ ಮಾತನ್ನು, ಒಂದು ಹಿರಿಯರು ಹೇಳಿದಂಥ ಮಾತನ್ನು ನೆನಪಿಸ್ಕೊಳ್ಬೇಕು. ಸೋತ್ಸಾಹಾನಂ ನಾಸ್ತಿ ಅಸಾಧ್ಯಾಂ ನರಣಾಂ. ಅರ್ಥ ಏನು? ಉತ್ಸಾಹಿ ಶಾಲಿಗಳಾದ ಮನುಷ್ಯರಿಗೆ ಅಸಾಧ್ಯವೆಂಬುದು ಇಲ್ಲವೇ ಇಲ್ಲ. ಇಲ್ಲಿ ನೀವು ಹೇಳಬೇಕು, ಉತ್ಸಾಹಿ ಶಾಲಿಗಳಾದ ಮನುಷ್ಯರು ಯಾರು ಹೇಳಿ ನೋಡು. ಯಾರು ಯಾರು ಉತ್ಸಾಹಿ ಶಾಲಿಗಳಾದ ಮನುಷ್ಯರು ಅಂತ ಹೇಳಿದ್ರೆ ಯಾರು? ಇದು ಯಾರಿಗೆ ಅನ್ವಯ ಆಗತ್ತೆ, ಯಾರಿಗೆ ಸರಿಯಾಗಿ ಹೋಲಿಕೆ ಆಗತ್ತೆ? ಇದು ಸರಿಯಾಗಿ ಇವತ್ತು ಹೋಲಿಕೆ ಆಗುವುದು ಯತೀಶ್ ಅವರಿಗೆ. ಅವರೊಂದು ಉತ್ಸಾಹಿ ಶಾಲೆಗಳಾಗಿ ಬಹಳ ದೊಡ್ಡ ರೀತಿಯಲ್ಲಿ ಯುವತಿಯರ ಪಡೆ ಹಿಡ್ಕೊಂಡು ಸಮುದಾಯವನ್ನು ಸರಿಯಾದ ದಾರಿಗೆ ಕೊಂಡೋಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಬಹಳ ದೊಡ್ಡ ರೀತಿಯ ಚೌಕಟ್ಟನ್ನು ಹಾಕಿದಂಥ ಒಂದು ಶ್ರೇಷ್ಠ ವ್ಯಕ್ತಿ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಿಯಲಿ ಕಂಗ್ರ್ಯಾಚುಲೇಟ್. ಆ 3 ವರ್ಷದಲ್ಲಿ ನೀವು ಕೆಲಸ ಮಾಡಿದರೆ ಎಥಿಕ್ ಕಾರ್ಪಿಗೆ ಒಂದು 10% ಸಿಕ್ಕಿದರೆ 90% ನಿಮ್ಮ ಲೈಫಿನ ಅನುಭವವನ್ನು ಯು ಆರ್ ಗೋಯಿಂಗ್ ಟು ಡೆವಲಪ್. ವಾಟ್ ಐ ಲರ್ನ್ಡ್ ಇನ್ 2002 ಇನ್ ಮೈ ಫಸ್ಟ್ ಜಾಬ್ ಸ್ಟಿಲ್ ಹೆಲ್ಪಿಂಗ್ ಮೀ. 2005, 2007 my next job, third job in Bangalore SEZ I work. All that experience are supporting me for today's my work and today's my position. That is what you are not working for Ethic Corp. You are working for yourself. If you want to grow in your life, work for yourself. 100ರಲ್ಲಿ 10% ಮಾತ್ರ ನೀವು ಮಾಡಿದಂತಹ ಕೆಲಸದಿಂದ ಎಥಿಕ್ ಕಾರ್ಪಿಗೆ ನೀವಿರುವಂತಹ ಸಂದರ್ಭದಲ್ಲಿ ಮಾತ್ರ ಲಾಭ ಆಗುವಂಥದ್ದು. ಬಟ್ ಆ ಅನುಭವ ನಿಮ್ಮ ಜೀವನದಲ್ಲಿರ್ತದೆ. ಆ ಅನುಭವದಿಂದ ನಾವು ನಾಳೆ ಹೇಳ್ತೇವೆ, ನಾನು 5 ವರ್ಷ ಇಲ್ಲಿ ಕೆಲಸ ಮಾಡಿದೆ, ನನಗೆ ಇಷ್ಟು ಸಂಬಳ ಜಾಸ್ತಿ ಕೊಡಿ, ಈ ಅನುಭವ ನನಗಿದೆ, ನಾನು ಹೀಗೆ ಮಾಡ್ತೇನೆ ಅಂಥೇಳಿ. ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿಟ್ ಎಕ್ಸ್ಪೀರಿಯನ್ಸ್. ಯು ವರ್ಕ್ ಫಾರ್ ಯುವರ್ ಸೆಲ್ಫ್. ಎಂಜಾಯ್ ಮಾಡಿ ಆ ಕೆಲಸವನ್ನು. ಆ್ಯಂಡ್ ಯು ಆರ್ ಗಿವಿಂಗ್ ದ ಜಸ್ಟಿಸ್ ಫಾರ್ ದ ಸೊಸೈಟಿ. ನಾವು ಇಡೀ ಭಾರತವನ್ನು ಮೇ ಬಿ ಒಂದು 10ರಿಂದ 20 ವರ್ಷ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೆ ಇಂದ. ಬೇರೆ ಕಂಟ್ರೀಸಲ್ಲಿ ಯಾವಾಗಲೂ ಬಂದಿರ್ಬೋದು, ಅವ್ರು ಮಾಡಿರ್ಬೋದು. ನಾವು ಈಗ ಅದನ್ನು ಲಾಸ್ಟ್ 1-2 ವರ್ಷದಿಂದ ವಿ ಆರ್ ಎಕ್ಸಿಕ್ಯೂಟಿಂಗ್ ಇಂಡಿಯಾ. ಜನಗಳಿಗೆ ಅದು ಕೊಡುವಂಥದ್ದು, ಆ ಸ್ಕಿಲ್ಲನ್ನು ಕೊಡುವಂತಹ ಕೆಲಸವನ್ನು ನೀವು ಮಾಡ್ತಾಯಿದ್ರಿ. ಇಟ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್. ಅಲ್ಲಿ ನನ್ನ ಈ ಜರ್ನಿಯನ್ನು ನಾನು ಸ್ಟಾರ್ಟ್ ಮಾಡ್ತಾ ಹೋದೆ. ಈ ಮಂಗಳೂರು ಅಂತ ಹೇಳುವಂಥದ್ದು ಶಿಕ್ಷಣ ಕಾಶಿ, ಅಥವಾ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ಬೇರೆ ಬೇರೆ ಊರುಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಬೇರೆ ಬೇರೆ ನಗರಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವರು ಇಲ್ಲಿಂದ ಹೋದವರು ತುಂಬ ಜನ ಇದ್ದಾರೆ. ಸೊ ಶಿಕ್ಷಣ ಅಂತ ಹೇಳುವಾಗ, ಮಂಗಳೂರಲ್ಲಿ ಶಿಕ್ಷಣ ಅಂತ ಹೇಳುವಾಗ ಫಸ್ಟಿಗೆ ಅಲೋಷಿಯಸ್ ಕಾಲೇಜ್ ಬರ್ತದೆ. ಅಲೋಷಿಯಸ್ ಕಾಲೇಜಿನ ಮುಖ್ಯ ವೈಸ್ ಚಾನ್ಸಲರ್ ಆಗಿರುವಂಥ ಪೀಟರ್ ಸರ್ ನಮ್ಮೊಟ್ಟಿಗಿದ್ದಾರೆ. ಈ ಶಿಕ್ಷಣ ಈಗ ಏನಾಗ್ತಾ ಉಂಟು ಅಂತ ಹೇಳಿದರೆ, ಇಲ್ಲಿ ಕಲಿತು ಅಂದರೆ ಹಳ್ಳಿಯಿಂದ ಕಲಿತು ದಿಲ್ಲಿಗೆ ಹೋಗುವಂಥದ್ದು, ಅಂದರೆ ಟೈರ್ 1 ಸಿಟೀಸ್ ಇರ್ಬೋದು ಅಥವಾ ಮೆಟ್ರೋ ಸಿಟೀಸ್ಗೆ ಹೋಗುವಂಥ ಕಾಲ ಇಂದಿನ ದಿನಗಳಲ್ಲಿ ಆಗ್ತಾಯಿದೆ. ಒಂದು ಚಿಕ್ಕ ಯೋಚನೆಯ ಮೂಲಕ ನಾವಿಲ್ಲಿ ಯಾಕೆ
ನಮ್ಮ ಊರಲ್ಲೇ ಉದ್ಯಮವನ್ನು ಕೊಡಬಾರ್ದು, ಉದ್ಯೋಗ ಕೊಡಬಾರ್ದು ಅಂತ ಹೇಳುವ ಒಂದು ಯೋಚನೆಯಲ್ಲಿ ನಾವು ಬೆಂಗಳೂರಲ್ಲಿ ನಮ್ಮ ಕಂಪನಿ ರಿಜಿಸ್ಟರ್ ಆಗಿದ್ದರೂ ಕೂಡ ಮಂಗಳೂರಲ್ಲಿ ನಾವು ನಮ್ಮ ವರ್ಕಿಂಗ್ ಏರಿಯಾಸನ್ನು ಇಟ್ಕೊಂಡಿರುವಂಥದ್ದು ಮಂಗಳೂರಲ್ಲಿ. ಸೊ ನಾವು ಮಂಗಳೂರಲ್ಲಿ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಇದೇ ರೀತಿ ಬಿಸ್ನೆಸ್ ಕನ್ಸಲ್ಟೆನ್ಸೀಸ್ ಇರ್ಬೋದು ಅಥವಾ ವಾಟ್ಸಪ್ ಆಟೋಮೇಷನ್ಸ್ ಇರ್ಬೋದು. ಇಂದಿನ ಯುಗದಲ್ಲಿ ಏನು ಈ AI ಕಾಲಘಟ್ಟದಲ್ಲಿ ನಾವಿದ್ದೇವೆ. ಸೊ ಈ AI ಕಾಲಘಟ್ಟದಲ್ಲಿ ಹೇಗೆ ಜನರಿಗೆ ಪ್ರತಿಯೊಬ್ಬರಿಗೂ AI ಶಿಕ್ಷಣವನ್ನು ತಲುಪಿಸ್ಬೋದು ಅಂತ ಹೇಳುವಂಥ ಯೋಚನೆ ಬಂದಾಗ ನಮ್ಮ ತಂಡದವರು ಒಟ್ಟು ಸೇರಿ ನಾವೊಂದು ಯೋಚಿಸಿದ ಹೊಸದಾಗಿ ಇನ್ವೆಂಟ್ ಮಾಡಿದಂಥ ಪ್ರಾಡಕ್ಟ್ AI ಕಾರ್ಡ್, ವಿಚ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಎವರ್ AI ಕಾರ್ಡ್. ನಮ್ಮ ಮಂಗಳೂರಿನಿಂದ ಪ್ರಪಂಚದ ಎಲ್ರಿಗೂ ನಾವು ತಲುಪಿಸಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು ನನಗೆ.